ನಡೆಸಿ ಕಠಿಣ ಶಿಕ್ಷೆ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಆಗ ಮಾತ್ರ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಬಹುದು. ಬೆಂಕಿ ಉರಿತಾ ಇದೆ ಎಂಬ ಭಾವನೆ, ಆ ಭಯ, ಸರ್ಕಾರ ಯಾರ್ದು? ಬಿಜೆಪಿಯವ್ರದ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಪಾರ್ಟಿಯವರು? ಹಾಗಾದರೆ ಮುಖ್ಯಮಂತ್ರಿಯವರಿಗೆ ಆ ಶಕ್ತಿ ಇಲ್ಲ ಅಂತ ಆಯ್ತಲ್ಲ. ನೀವೇ ಒಪ್ಪಿದಾಗೆ ಆಯ್ತಲ್ವ ಮಾನ್ಯ ಮುಖ್ಯಮಂತ್ರಿಯವರೇ. ಅಷ್ಟು ತಾಕತ್ತಿಲ್ಲದಿದ್ರೆ ಬಿಟ್ಟು ಹೋಗಿ. ನಿನ್ನೆ ನೀವು ನೋಡಿರಬೇಕು, ನಾನು ಈಗ ಹೇಳಿದೆ, ಬಸ್ಸನ್ನು ಸುಟ್ಟು ಹಾಕ್ತಿದ್ದಾರೆ ಸ್ವಾಮಿ. ಕಲ್ಲು ಹೊಡೆಯುವುದು ಮಾತ್ರ ಅಲ್ಲ, ಅವರನ್ನು ಕೆಳಗಿಳಿಸಿದ್ದರಿಂದ ಆಯಿತು ಅಲ್ಲಿದ್ದ ಪ್ರಯಾಣಿಕರನ್ನು ಇಳಿಸಿದೆ, ಎಲ್ಲರೂ ಸುಟ್ಟು ಹೋಗ್ತಿದ್ರು. ಇದ ಸರ್ಕಾರ ನಡೆಸುವಂಥ ಕ್ರಮ? ಯಾವುದಕ್ಕೆ ಇಲ್ಲ. ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪುನಃ ಹೇಳ್ತೇನೆ. ಸಾಮರಸ್ಯಕ್ಕೆ ನಂದು ಯಾವಾಗಲೂ, ನಡಿಗೆಗೆ ಕೂಡ ಯಾರು ಮಾಡುವುದಾದರೂ ಕೂಡ ಉಂಟಲ್ಲ, ಅದಕ್ಕೆ ನನ್ನ ಒಪ್ಪಿಗೆ. ಆರೋಗ್ಯ ಸರಿ ಇದ್ದರೆ ನಾನು ಕೂಡ ಸೇರ್ತೇನೆ.